ಸುಗಿಪನು ಸುಗಿಪರೆ ಇಡೆ ಬರಂದುಲ್ಲೇರಿ ಕುಮಾರಿ ಅನುಶ್ರೀ ಕುಮಾರಿ ಅನುಪಮ ಕುಮಾರಿ ವರ್ಷಿತ ಬಕ ಕುಮಾರಿ ಪ್ರಜ್ಞಾ ಮುಕ್ಕಲು ನಿಕ್ಲೆಂದರು ಇತ ದೇವರನ್ನ ಸುಗಿಪನು ಸುಗಿಪರಲಿ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಪಾರ್ವತಿ ಸುತನೇ ಗಣನಾಯಕನೇ ಪಾರ್ವತಿ ಸುತನೇ ಗಣನಾಯಕನೇ ಅರ್ಪಿಸುವೇನಾ ಅನುಗ್ರಹಿಸೋ ವಿಘ್ನವನೆಲ್ಲ ಹೋಮ ಕುಂಡದಲ್ಲಿ ಆಹುತಿ ಮಾಡಿ ನಿಗ್ರಹಿಸೋ. ರಾಮದಾಸ್ ಸೋಮೇಶ್ವರ ಮುಲ್ತ ಜೀರ್ಣೋದ್ಧಾರ ಸಮಿತಿದ ಉಪಾಧ್ಯಕ್ಷರಾದರು ಇಂಬೆರೆಗಲ ನಮ್ಮ ಮಾತಿನ ಪರವಾದ ಉಡಲ್ ದಿಂಜಿನ ಸ್ವಾಗತವನ್ನು ಬಯಸೋದಿಲ್ಲ. ಅದೇ ರೀತಿ ಶ್ರೀಯುತ ಯಶವಂತ್ ಬೀರಿ ಇಂಬೆರೆಗಲ ನಮ್ಮ ಮಾತಿನ ಪರವಾದ ಉಡಲ್ ದಿಂಜಿನ ಸ್ವಾಗತವನ್ನು ಬಯಸೋದಿಲ್ಲ. ನನ್ನ ದುಂಬುಗು ಈ ಒಂಜಿ ಕಾರ್ಯಕ್ರಮಡು ತುಡರ್ ಅರ್ಲಾದ್ ಕಾರ್ಯಕ್ರಮದ ಉದ್ದೀಪನದ ಲೇಸೆ ನಿಖಿಲ್ನೆದರು. ಇಂದೇ ನಡಪಾದಕರುಡು ಶ್ರೀಯುತ ದಿನೇಶ್ ಪಣಿಕರ್. ದೀಪವು ನಿನ್ನದಿ ಗಾಳಿಯು ನಿನ್ನದಿ ಹಾರದಿರಲಿ ಬೆಳಕು ದೀಪವು ನಿನ್ನದಿ ಗಾಳಿಯು ನಿನ್ನದಿ ಹಾರದಿರಲಿ ಬೆಳಕು ಕಡಲು ನಿನ್ನದಿ ಹಡಗು ನಿನ್ನದಿ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹಾರದಿರಲಿ ಬೆಳಕು. ಈ ಕುಟುಂಬ ಪದ್ಧತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಒಂದು ಮಾತೃ ಸಂಕಲ್ಪ ಅಥವಾ ತಾಯಿ. ಆ ತಾಯಿ ಸ್ವರೂಪದ ಒಂದು ದೇವಿಯನ್ನು ನಾವಿವತ್ತು ರಕ್ತೇಶ್ವರಿ ಎಂಬ ಭಾವದಲ್ಲಿ ಇವತ್ತಿಲ್ಲಿ ನೆಲೆಸಿದ್ದೇವೆ. ಇಲ್ಲಿ ಪುರಾಣದಲ್ಲಿ ಕಥೆಗಳು ಇರುತ್ತದೆ, ರಕ್ತೇಶ್ವರಿ ರಕ್ತ ಬೀಜಾಸುರನ್ನು ಕೊಂದು ಅವತರಿಸಿದ್ದು ಎಂಬುದು. ಆದರೆ ವ್ಯಾಕರಣಕಾರರ ಅಥವಾ ಋಷಿಗಳ ಅನುಭವದಲ್ಲಿ ಅಲ್ಲಿ ರಕ್ತ ಎಂಬ ವಿಚಾರಕ್ಕೆ ಮಿಡಿಯುವಂಥದ್ದು, ಅನುರಕ್ತಿತವಾಗುವಂಥದ್ದು ಎಂಬ ಅರ್ಥ ಇಲ್ಲಿ. ನಮ್ಮ ಶರೀರದ ಎಲ್ಲ ಭಾಗಗಳನ್ನು ಹೇಗೆ ಮಿಡಿಸುವಂಥ ಶಕ್ತಿ ಆ ರಕ್ತಕ್ಕಿದೆಯೋ ಅದೇ ರೀತಿ ರಕ್ತೇಶ್ವರಿ ಎಂಬ ದೈವ ನಮ್ಮ ಪ್ರತಿಯೊಂದು ಶರೀರದ ಒಂದು ಅಂಗಾಂಗಗಳನ್ನು ಮಿಡಿಸುವಂಥದ್ದು. ಇನ್ನೊಂದು ಅರ್ಥ ಇದೆ ರಕ್ತ ಎಂಬುದಕ್ಕೆ, ಅನುರಕ್ತವಾಗುವುದು, ಎರಡು ಭಾವಗಳು ಎರಡು ರಾಗಗಳು ಸೇರುವುದು ಎಂಬ ಅರ್ಥ. ಇಲ್ಲಿ ಭಕ್ತನ ಮನಸ್ಸು ಹಾಗೂ ದೇವಿಯ ಮನಸ್ಸು ಎರಡು ಒಟ್ಟಿಗೆ ಸೇರುವಂಥ ಆ ಸ್ಥಿತಿಯೇ ರಕ್ತೇಶ್ವರಿ. ಈಶ್ವರಿ ಎಂಬುದು ಅರ್ಥ ಎಲ್ಲರಿಗೂ ಗೊತ್ತಿದೆ. ಈಶಣೆ ಮಾಡುವುದು ಯಾವುದೋ, ರಕ್ಷಿಸಲ್ಪಡುವುದು ಯಾವುದೋ ಅದಕ್ಕೆ ಈಶ್ವರಿ ಅಥವಾ ಈಶ್ವರ ಎಂಬುದು ಅರ್ಥ. ಅಂದರೆ ನಮ್ಮೆಲ್ಲರ ಶರೀರದ ಎಲ್ಲ ಒಂದು ಅಂಗಾಂಗಗಳನ್ನು ರಕ್ಷಣೆ ಮಾಡಿಕೊಡುವಂಥದ್ದು ಅಲ್ಲಿ ರಕ್ತೇಶ್ವರಿ ಎಂಬ ಕಲ್ಪನೆಯಲ್ಲಿ. ಇವತ್ತು ಆ ಒಂದು ರಕ್ತೇಶ್ವರಿಯನ್ನು ಮಾತೃ ಸ್ವರೂಪವಾಗಿ ಈ ಮೂಡ ಹಾಗೂ ಪರಿಸರದ ಸರ್ವರು ಸಹ ಒಂದು ಅದರ ವಿಷಯ ಜಾಸ್ತಿ ಹೊರಗಡೆಯವರು ಹೇಳ್ತಾರೆ. ನಾವೊಂದು ಪುನಃಪ್ರತಿಷ್ಠೆ ಮಾಡಿದ್ದೇವೆ ಅಂತ ಆದರೆ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಒಂದು ಶರೀರ, ಇನ್ನೊಂದು ಆತ್ಮ. ಶರೀರದೊಳಗೆ ಆತ್ಮದ ಸಂಯೋಜನೆ. ಒಂದು ಶರೀರ ಶಂಶತೆ ಇತಿ ನಮ್ಮ ಶರೀರ, ಒಂದು ಶರೀರ ಆಗಬೇಕು ಅಂತಾದರೆ ಒಂದು ಜೀವ ಬೇಕು. ಈಗ ಅಂಥ ಒಂದು ಶರೀರವನ್ನು ಇವತ್ತು ಈ ಪರಿಸರದವೆಲ್ಲರೂ ಸೇರಿ ಮಾಡಿ ಅದಕ್ಕೆ ಒಂದು ಆತ್ಮ ಪುನಃಪ್ರತಿಷ್ಠಾಪನೆ ಮಾಡುವಂಥ ವಿಚಾರ ಮಾಡಿದೆ ಅಂತಾದರೆ ಅದು ಖಂಡಿತ ಈ ಊರಿಗೆ, ಪರ ಊರಿಗೆ ಎಲ್ಲರಿಗೂ ಸಹ ಒಂದು ಅಭಿವೃದ್ಧಿಯ ವಿಷಯವೇ ಒಂದು ಹೌದು. ಇಲ್ಲಿ ಒಂದು ಭಗವದ್ಗೀತೆಯಲ್ಲಿ ಒಂದು ಒಳ್ಳೆಯ ಒಂದು ಶ್ಲೋಕವಿದೆ. ಉದ್ಧರೇತ್ ಆತ್ಮಾನಃ ಆತ್ಮಾನಂ ಅವಸಾದಯೇತ್ ಆತ್ಮನೋ ಆತ್ಮೈ ಬಂಧು ಆತ್ಮನೋ ರಿಪುರಾತ್ಮನಃ. ಇದು
ಅರ್ಜುನ ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ಉದ್ಧರೇತ್ ಆತ್ಮನ. ಈ ಅರ್ಜುನ, ನಿನ್ನ ಉದ್ಧಾರ ನಿನ್ನಿಂದಲೇ, ಇನ್ನೊಬ್ಬರು ನಿನ್ನನ್ನು ಉದ್ಧಾರ ಮಾಡುವುದಿಲ್ಲ. ನಾನು ದೇವನಾಗಿ ಹತ್ತಿರ ಇದ್ದರೂ ಸಹ ನಿನ್ನನ್ನು ನಾನು ಉದ್ಧಾರ ಮಾಡುವುದಿಲ್ಲ. ನಿನ್ನ ಉದ್ಧಾರ ನಿನ್ನಿಂದಲೇ. ಉದ್ಧರೇತ್ ಅವಸಾನ. ಇದನ್ನು ತಿಳಿದು ನಿನ್ನನ್ನು ನೀನು ಅವಸಾನ ಮಾಡೋದು ಬೇಡ. ಆತ್ಮನೋ ಆತ್ಮೈ ಬಂಧು. ನಿನ್ನ ಬಂಧು ನೀನೇ. ನೀನು ಒಳ್ಳೆಯ ವಿಚಾರದಲ್ಲಿ ಇದ್ದು ಅವರು ಇವರು ಬಂಧು ಅಂತ ಹೇಳೋದು ಬೇಡ. ನೀನು ಒಳ್ಳೆಯ ವಿಷಯಕ್ಕೆ ಹೋದರೆ, ಒಳ್ಳೆಯ ವಿಚಾರದಿಂದ ಜ್ಞಾನ ಸಂಪತ್ತನ್ನು ಉಪಯೋಗಿಸಿದರೆ ಅದು ನಿನ್ನ ಬಂಧು. ಆತ್ಮನೋ ರಿಪುರಾತ್ಮ. ರಿಪು ಅಂದರೆ ಶತ್ರು. ನಿನ್ನ ಶತ್ರು ನೀನೇ. ನಿನ್ನ ಒಳ್ಳೆಯ ಗುಣಗಳನ್ನು ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಂಡು, ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ಜೀವನ ನಿನ್ನಿಂದಲೇ ಉದ್ಧಾರ ಆಗಬೇಕು ಎಂಬುದು ಭಗವಾನ್ ಶ್ರೀಕೃಷ್ಣನ ಒಂದು ಮಾತು. ಆ ಉದ್ಧಾರಕ್ಕೆ ಬೇಕಾದಂಥ ಸರ್ವ ವಿಚಾರಗಳು ನಮಗೆ ಒಂದು ದೇವಿ ಸ್ವರೂಪದಲ್ಲಿ, ಒಂದು ಗುರುವಿನ ನೆಲೆಯಲ್ಲಿ, ಮಾತೃ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು. ಆಗ ಮಾತ್ರ ಅದು ಅಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ಪರಿಪೂರ್ಣವಾಗ್ತದೆ. ಇವತ್ತು ನಾವೊಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಅಂತಾದರೆ, ಆ ಗುರು ವಿದ್ಯಾಭ್ಯಾಸ ಮುಗಿದ ನಂತರ ನಾವು ನಮ್ಮ ಮನೆ ಮೇಲೆ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಗುರು ನಮಗೆ ಹೇಳಿದ ಮಾತು ಒಂದೇ: ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋಭವ. ಇದು ಈ ಸಂದರ್ಭ ಗುರು ನಮಗೆ ಪ್ರಥಮವಾಗಿ ಆಶೀರ್ವಾದ ಮಾಡಿ ಮನೆಗೆ ಗಳಿಸುವಂಥ ವಿಚಾರ. ಅಲ್ಲಿ ಮಾತೃದೇವೋ ಭವ. ಅವರು ಗುರು ಇಷ್ಟವರೆಗೆ ಅನ್ನ ಕೊಟ್ಟು ನಮ್ಮನ್ನು ಸಾಕಿ ಅವರು ಆಚಾರ್ಯ ದೇವೋಭವ ಅಂತ ಪ್ರಾರಂಭದಲ್ಲಿ ಹೇಳಲಿಲ್ಲ. ಅವರು ಹೇಳಿದ್ದು, ನಿನ್ನ ತಾಯಿ ನಿನಗೆ ನೀನು ಮನೆಗೆ ಹೋಗಿ ತಾಯಿಯನ್ನು ಮಾತೃ ಸ್ವರೂಪದಲ್ಲಿ ನೋಡತಕ್ಕದ್ದು. ಅಂದರೆ ನೀನು ಮಾತೃವಿನ ಗುಣಗಳು ನಿನ್ನಲ್ಲಿ ನೆಲೆ ನಿಲ್ಲಿ ಶಿಷ್ಯನೇ. ತದನಂತರ ಪಿತೃದೇವೋಭವ, ಕೊನೆಗೆ ಆಚಾರ್ಯ ದೇವೋಭವ ಅಂತ ಹೇಳೋದು. ಅದೇ ರೀತಿಯಲ್ಲಿ ಆ ಮಾತೃ ಸ್ವರೂಪ ನಾವು ಪ್ರತಿಯೊಂದು ವ್ಯಕ್ತಿಯಲ್ಲೂ, ಪ್ರತಿಯೊಂದು ಜೀವಿಗಳಲ್ಲೂ ಕಾಣ್ಬೋದು. ಅಂತಹ ಮಾತೃ ಸ್ವರೂಪವಾದ ರಕ್ತೇಶ್ವರಿ ಇವತ್ತು ಇಲ್ಲಿ ನಮಗೆಲ್ಲ ಮುಂದೆ ಒಳ್ಳೆಯ ಅಭಿವೃದ್ಧಿಗಳನ್ನು ಕೊಡುವುದಕ್ಕೆ ಬಹಳ ಒಂದು ಸಂತೋಷದಲ್ಲಿ ಅಲ್ಲಿ ಕೂತಿದ್ದಾಳೆ. ಆ ಬೆಳಿಗ್ಗೆ ನಮಗೆ ಯಶವಂತ ಉಚ್ಚಲ ಹೇಳಿದರು, ರಾತ್ರಿ ಇದು ಮೂರ್ತಿ ತೆಗೆಯುವಾಗ ಬಹಳ ಕಷ್ಟವಾಯಿತು, ಬೆಳಿಗ್ಗೆ ನಾನು ನೋಡುವಾಗ ಎಷ್ಟು ಬೇಗ ಒಳಗೆ ಹೋಯಿತು ಅಂತೇಳಿ. ಅಷ್ಟು ತುಡಿತದಿಂದ ಆ ರಕ್ತೇಶ್ವರಿ ದೇವಿ ಅತಿ ವೇಗದಲ್ಲಿ ಓಡಿದ ಹಾಗೆ ಆ ಕ್ಷೇತ್ರದಲ್ಲಿ ಅವಳು ಕೂತಿದ್ದಾಳೆ. ಇದು ಒಳ್ಳೆಯ ಲಕ್ಷಣ ನೋಡಿ. ಅಷ್ಟು ತುಡಿತ ಉಂಟು ದೇವರಿಗೆ. ನಾವದನ್ನು ಅರ್ಥ ಮಾಡಿಸಿಕೊಳ್ಬೇಕು. ಈ ಮನುಷ್ಯನಲ್ಲಿ 3 ಶಕ್ತಿಗಳುಂಟು. ಮನುಷ್ಯನ ಶಕ್ತಿಗಳು ಯಾವುದು? ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಆಜ್ಞಾಶಕ್ತಿ. ಇದು 3 ಮನುಷ್ಯನಿಗೆ ಇರೋದು. ಅಲ್ಲಿ ಜ್ಞಾನಶಕ್ತಿ ಮತ್ತು ಆಜ್ಞಾಶಕ್ತಿ ಪ್ರಾಣಿಗಳಿಗೆ ಇರುವುದಿಲ್ಲ. ಮನುಷ್ಯನಿಗೆ ಜ್ಞಾನಶಕ್ತಿ ಉಂಟು. ಆದರೆ ದೇವನಲ್ಲಿ 5 ಶಕ್ತಿಗಳು ಬೇಕು: ತಿರೋಧಾನ ಶಕ್ತಿ, ಅವಧೋನ ಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಆತ್ಮಶಕ್ತಿ. ಈ 5 ಶಕ್ತಿಗಳು ಸೇರಿದಾಗ ಅಲ್ಲಿ ದೇವ ಎಂಬುದು ನಿರ್ಮಾಣವಾಗ್ತದೆ. ಈಗ ಸೋಮನಾಥ ಬಡಾವಣೆ ಅಥವಾ ಮೂಡಾ ಸೈಟ್ ಎಂದೆಲ್ಲ ಕರೀತೇವೆ. 1600 ವರ್ಷಗಳ ಹಿಂದೆ ಈ ಪ್ರದೇಶ ಒಂದು ತಪೋವನವಾಗಿತ್ತು, ದೇವಭೂಮಿಯಾಗಿತ್ತು. ಯಾಕಂತ ಹೇಳಿದರೆ 1600 ವರ್ಷಗಳ ಹಿಂದೆ, ಅಬ್ಬಕರಾಣಿಗಿಂತಲೂ ಸಾಧಾರಣ ಒಂದು 800 ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಮಯೂರವರ್ಮ ಎಂಬ ಅರಸ, ಜೈನ ಅರಸ ಆಳ್ವಿಕೆಯಲ್ಲಿದ್ದ. ಆವಾಗ ಆ ಸಂದರ್ಭದಲ್ಲಿ 7 ಋಷಿಗಳು ಇಲ್ಲಿ ಈ ತಪೋವನದಲ್ಲಿ ತಪಸ್ಸು ಮಾಡುತ್ತಿದ್ದರೆಂಬ ಪ್ರತೀತಿ ಇದೆ. ಅವರಿಗೆ ದೇವರ ಆಜ್ಞೆ ಆಯಿತು, ತಾವು ಇಲ್ಲಿ ನವನಾಥರನ್ನು ಪೂಜಿಸಬೇಕು. ಈಗ ಈ ನವನಾಥರು ಯಾರಂತ ಹೇಳಿದರೆ ಸೋಮನಾಥ, ಮಂಜುನಾಥ, ಗೋರಕ್ಷನಾಥ, ಮಚ್ಚೇಂದ್ರನಾಥ, ಕೇದಾರಿನಾಥ ಇತ್ಯಾದಿ. ಹಾಗೆ ಇಲ್ಲಿ 9 ದೇವಸ್ಥಾನಗಳ ಪ್ರತಿಷ್ಠಾಪನೆ ಆಗಿ ಕ್ರಮೇಣ ಇದಕ್ಕೆ 9 ಅವಭೃತ ಸ್ಥಾನಕ್ಕೆ ಬೇಕಾಗಿ 9 ಕೆರೆಗಳನ್ನು ಈ ಪರಿಸರದಲ್ಲಿ ತೋಡಿ ದೇವಸ್ಥಾನಕ್ಕೆ, ಅವಭೃತ ಸ್ಥಾನಕ್ಕೆ ಉಪಯೋಗಿಸಲಾಯಿತು. ಅಂದಿನಿಂದ ಈ ಪ್ರದೇಶಕ್ಕೆ 9 ಕೆರೆ ಎಂಬ ಹೆಸರು ಬಂತು. ತದನಂತರ ಈ ರಾಜರ, ಈ ಮಯೂರವರ್ಮ ಮತ್ತು ಇತರ ಅವರ ಅಣ್ಣ ತಮ್ಮದರಿಗೆ ಜಗಳ ಆಗಿ ಅಥವಾ ಯುದ್ಧ ಆಗಿ, ಆ ಯುದ್ಧದಿಂದಾಗಿ ಈ 9 ದೇವಸ್ಥಾನಗಳು ಅಜೀರ್ಣಾವಸ್ಥೆಯಲ್ಲಾಗಿ ಅದರ ಅಳಿದುಳಿದ ವಜ್ರ ವೈಡೂರ್ಯಗಳನ್ನು ಈಗ ನಾವು ಆಶ್ರಯ ಯೋಜನೆ ಅಂತ ಹೇಳುವಲ್ಲಿ ಒಂದು ಬನ ಅಂತ ಉಂಟು. ಆಶ್ರಯ ಯೋಜನೆ ಮೇಲೆ ನಮ್ಮ ಮನೆ ಹತ್ತಿರ ಅದರಲ್ಲಿ ಹೂತಿದ್ದಾರೆ. ಅದರಲ್ಲಿ ನಾಗಸರ್ಪ, ಅದಕ್ಕೆಂತ ಹೇಳ್ತಾರೆ, 7 ಜನಕ್ಕೆ ಮಹಾಶೇಷ ಕೂಡ ಅಲ್ಲಿ ವಾಸಿಸಿದ್ದ ಅಂತ ಉಂಟು.
ತದನಂತರ ಸದರ ಅಬ್ಬಕ್ಕ ರಾಣಿಯ ಆಳ್ವಿಕೆಯಿಂದ 400 ವರ್ಷಗಳ ಹಿಂದೆ ಈ ರಕ್ತೇಶ್ವರಿ ಸಾನ್ನಿಧ್ಯ ಅಂದಿನ ರಾಜರುಗಳು ಮತ್ತು ಸೈನಿಕರು ಅವರ ಪ್ರಾರ್ಥನೆಗೆ ಬೇಕಾಗಿ ಶಿಷ್ಟರನ್ನು ರಕ್ಷಿಸಲಿಕ್ಕೆ, ದುಷ್ಟರನ್ನು ಶಿಕ್ಷಿಸಲಿಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಈ ಪ್ರದೇಶದಲ್ಲಿ ರಕ್ತೇಶ್ವರಿ ಸಾನ್ನಿಧ್ಯವನ್ನು ಅಂದಿನ ರಾಜರು ಪ್ರತಿಷ್ಠಾಪನೆ ಮಾಡಿದರು. ತದನಂತರ ಅವರೊಂದಿಗೆ ಸೇನಾಧಿಕಾರಿಗಳಾಗಿ ಯಾದವ ಕುಟುಂಬದ, ಅಂದರೆ ಗೊಲ್ಲರು ಅಂತ ಹೇಳ್ತೇವೆ ನಾವು, ಅವರಿದ್ದರು. ಆದ್ದರಿಂದ ಇಲ್ಲಿ ಸೋಮನಾಥ ದೇವಸ್ಥಾನದ ಅವಭೃತ ಸ್ಥಾನಕ್ಕೆ ಹೋಗುವ ಮಧ್ಯದಲ್ಲಿ ಗೊಲ್ಲರ ಕಟ್ಟೆ ಎಂಬ ಹೆಸರು ಬಂತು. ಈ ರೀತಿಯಾದ ಈ ತಪೋವನದಲ್ಲಿ, ಈ ದೇವಭೂಮಿಯಲ್ಲಿ ರಕ್ತೇಶ್ವರಿಗೂ ಭಾರಿ ಪ್ರಾತಿನಿಧ್ಯವಾದಂಥ ಒಂದು ಶಕ್ತಿ, ಸ್ತ್ರೀಶಕ್ತಿ. ಇಲ್ಲಿ ಸ್ತ್ರೀಗಳಿಗೆ ಅಂದರೆ ಮಾತೆಯರು ಏನು ಕೇಳಿದರೂ ಕೂಡ ಈ ದೇವಿಯಲ್ಲಿ ಸಿಗ್ತದೆ. ನೀವು ಇಲ್ಲಿ ಅಜೀರ್ಣಾವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ ಭಾಳಷ್ಟು ಅಡೆತಡೆಗಳು ಈ ದೇವಸ್ಥಾನ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಹಲವು ಅಡೆತಡೆಗಳು 2-2.5 ವರ್ಷಗಳಲ್ಲಿ ಇಲ್ಲಿ ಉಂಟಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ ದುರಿತ ಇತ್ತು, ಇಲ್ಲಿ ನಾಗದೋಷ ಇತ್ತು, ಕ್ಷೇತ್ರದ ಈ ಮಾತೆಯ ಕೋಪ ಇತ್ತು. ಈ ಮಾತೆ ಇವತ್ತಿನಿಂದ ನಿನ್ನೆವರೆಗೆ ಒಂದು ವನದೇವತೆಯಾಗಿ ಮೈಗೆಲ್ಲ ಇದನ್ನು ಎಲೆಗಳನ್ನು ಸುತ್ತಿ, ಇಲ್ಲಿ ನನಗೆ ಯಾರಿಲ್ಲ, ನನಗೆ ಸ್ಥಾನ ಇಲ್ಲ, ನನಗೆ ಆಹಾರ ಇಲ್ಲ, ನನಗೆ ಬಾಯಾರಿಕೆ ಇಲ್ಲ ಎಂಬ ಆ ಸ್ಥಿತಿಯಲ್ಲಿ ಸುತ್ತುತ್ತಾ ಇದ್ದಳು ಎಂಬ ಪ್ರಶ್ನೆಯಲ್ಲಿ ಕೂಡ ಕಂಡುಬಂದಿದೆ. ಹಲವು ಕಡೆ ಪ್ರಶ್ನೆಯಲ್ಲಿ ದೇವಸ್ಥಾನದಲ್ಲಿ ಕಂಡುಬಂದಿದೆ, 9 ಕಡೆಯಲ್ಲಿ ಪ್ರಶ್ನೆ ಆದಾಗ ಕೂಡ ಕಂಡುಬಂದಿದೆ. ಈಗ ನಾನು ಹೇಳುವಂಥ ಈ ಎಲ್ಲ ಅಂಶಗಳು ಎಲ್ಲಿ ಬರೆದದ್ದಿಲ್ಲ, ಪುರಾಣ ಇಲ್ಲ, ಆದರೆ ಅಷ್ಟಮಂಗಳದಲ್ಲಿ 4-5 ಕಡೆ ಕೂತು ಸಂಗ್ರಹ ಆದಂಥ ಒಂದು ವಿಷಯಗಳು. ಆದ್ದರಿಂದ ಇನ್ನು ಮುಂದಕ್ಕೆ ಇಲ್ಲಿ ನಾವು ನಮ್ಮ ಪಣಿಕರ್ರವರ ಮಾರ್ಗದರ್ಶನದಲ್ಲಿ ಅವರು ಕಂಡುಕೊಂಡಂಥ, ಅಂದರೆ ನಾನು ಪ್ರಾರಂಭದಲ್ಲಿ ಬಂದಾಗ ಪಣಿಕರ್ರವರು ಹೊರಕಡೆಯವರು ಬಂದರೆ ಅವರನ್ನು ಹಿಡ್ಕೊಳ್ಳಿ ಅಂತ ಹೇಳಿದರು. ಅದೇ ರೀತಿ ಆ ದೇವಿ ನನ್ನನ್ನು, ಅಂದರೆ ದೇವಿ ದೂತರನ್ನು ನನ್ನಲ್ಲಿಗೆ ಕಳಿಸಿ, ದೂತರಂದರೆ ವಸಂತರು, ನಮ್ಮ ವಸಂತ ಸೋಮೇಶ್ವರು ದೇವಿಯ ದೂತರಾಗಿ ನನ್ನಲ್ಲಿ ಬಂದು ಹೇಳಿದಾಗ ನನಗೆ ಒಂದು ಥರ ಜಿಜ್ಞಾಸೆ ಉಂಟಾಯಿತು. ಯಾವುದೇ ಒಂದು ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ನಾಯಕತ್ವ ವಹಿಸುವಾಗ ಅವನಿಗೆ ಅದರ ಯೋಗ ಇರಬೇಕು, ಯೋಗ ಇದ್ದರೆ ಮಾತ್ರ ಬ್ರಹ್ಮಕಲಶ ಆಗ್ತದೆ, ಇಲ್ಲದ್ರೆ ಅಲ್ಲಿ ಅಡೆತಡೆಗಳು ಉಂಟಾಗ್ತದೆ ಎಂಬುದು ಒಂದು ಇದತ್ತೆ, ಯೋಗ ಬೇಕು. ಇವತ್ತು ನಿಮ್ಮ ಮುಂದೆ ಈ ವೇದಿಕೆಯಲ್ಲಿ ಬಹಳ ಸಂತೋಷದಿಂದ ಹೇಳ್ತಿದ್ದರೆ ಆ ಒಂದು ಯೋಗ ನನಗೆ ಸಿಕ್ಕಿದೆ. ಈ ವಿಷಯ ನಿಖಿಲಿಗೆ ಗುಮೇಲೊಂದುಪ್ಪು ಇತ್ತದ ಈ ಒಂಜಿ ಆಧುನಿಕ ಪ್ರಪಂಚಡು ನಮ್ಮ ಒಲ್ಪ ಸಾಗೊಂದುಲ್ಲ, ನಮ್ಮ ಎಂಚ ಬದುಕೊಂದುಲ್ಲ, ನನ್ನ ಎಂಚ ಬದುಕೋಡು ಪನ್ಪಿನ ವಿಚಾರವಾದ ಈ ಒಂಜಿ ಕಾರ್ಯಕ್ರಮ ಮುಲ್ಪ ನಡತೊಂದುಂಡು. ಅವತ್ತಂದೆ ಹಿರಿಯಕ್ಲೆಗೆ ಇತ್ತದಕ್ಕಲು ಎಂಚ ಗೌರವ ಕೊರ್ಪೇರು, ಎಂಚ ಗೌರವ ಕೊರಡು ಪನ್ಪಿನ ನಿಲೆಟ್ ಈ ಕಾರ್ಯಕ್ರಮ ನಡತೊಂದುಂಡು. ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನು. ಕ್ಷೇತ್ರದ ಪದಾಧಿಕಾರಿ ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ.
ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ, ಜೀವ ಇಟ್ಟಿತ್ತು ನಿನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಇತ್ತೆ ಪಶ್ಚಿಮ ರಿಯಾಬ್ ಸಂಸ್ಥೆದ ಗುರ್ಕಾರಗೆ ಮದುವೆ ಮಾಡಿದ ಮಾನಾದಿಗೆ ಹಬ್ಬಲೌತ, ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೌತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತಿಯೊಳಗ ಇತ್ತ, ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಂತಿತ್ತ, ಕನಸು ಕನಸಾಗೆ ಉಳಿತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇ. ಆತ್ಮೀಯರೇ, ಕೆಲವರಿಗೆ ತೆರೆದುಪ್ಪು ಮುಲ್ಪ ಪಶ್ಚಿಮ ರಿಯಾಬ್ ಪನ್ಪುನೊಂಜಿ ಸಂಸ್ಥೆ ಉಂಡು. ಒಂಜಾತ ಜೀವಲೆಗ್ ಆಸರೆಯಾದ ನಿರಲಾದ ಈ ಸಂಸ್ಥೆನ ನಮ್ಮ ಎದುರುಡೆ ನಮ್ಮ ಮಾತೆರೆಗ್ಲ ತೋಜುಲೆಕ್ಕ ಕುಲ್ದಿನಂಚಿನ ಶ್ರೀಯುತ ರೋಹಿತ್ ಸರ್ ಇಂಬೇರು ನಡಪವೊಂದುಲ್ಲೇರು ಪನ್ಪುನ ವಿಚಾರ ತೆರೆದುಪ್ಪು ಅಂಡಲ ಇಂಬೇರಡ ಇರು ಇಂಚ ದಾಯ ಮಲ್ತಾರೆ ಸಮಾಜೋಡು ಈ ಒಂಜಿ ಮಲ್ಲ ಕೆಲಸ ನೀರು ಮಲ್ತೊಂದುಲ್ಲಾರು ನೆತ್ತ ಕಾರಣದಾದ ನೆತ್ತ ತಿರ್ಲದಾದ ಅಂದಕ್ಕೆ ಎನ್ನಗ ಅರೊಂಜಿ ಅರ್ನ ಮನಸ್ತ ಪಾತೆರೊನೆ ಕಡೆ ಪಂಡಿರದು ಅದ ಪಂಡ ಎನ್ನಪ್ಪೆ ಹುಷಾರಿಜ್ಜಂದ ಇಲ್ಲಾಡಿತ್ತಂದು ಅಪ್ಪೇನ ತೋಡು ಪನ್ಪುನ ಮನಸ್ತ ಹಂಗೆ ಎನ್ನ ಉಲಾಡಿತ್ತಿನಲ್ಲ ಕೆಲಸದ ಒತ್ತಡೋಡು ಎಂಕೆ ಎನ್ನ ಅಪ್ಪೇನ ತೂವೇರ ಆವಂದಿಜ್ಜಾಂಡು ಅಂಡ ಎನ್ನ ಅಮ್ಮೇರು ಒಂಜಾತಿ ಎನ್ನ ಅಪ್ಪೆನ ಚಾಕಿರಿನ ಮಲ್ತೇರು ಅಂಡಲ ಎನ್ನ ಉಡಲ್ದೊಲೈ ಮಸ್ತು ಕೂಂತೊಂದಿತ್ತನ ಇಂಜಿನ ಪಂಡ ಎನ್ನ ಅಪ್ಪೇನಿ ಯಾನು ತೂವೋಡು ಈ ನಿಲೆಟ್ ಅರ್ನ ಮನಸ್ಸುದೊಲೈ ಕೊರಗದಿತ್ತಿನ ಒಂಜಾತು ವಿಚಾರಲು ದಿನೇ ದಿನಾರೇನು ಮಸ್ತ್ ಸಂಕಷ್ಟಗೂ ಪಾಡ್ದಿತ್ತನು ಅಡಲ ಕಡೇಕಾದಾರೊಂಜಿ ಎಡ್ಡೆ ನಿರ್ಧಾರನು ದೆತ್ತೇರು ದೆಪಂಡ ಎನ್ನಪ್ಪೆನ ಚಾಕಿರಿ ಯಾನು ಮಲ್ಪೊಡು ಎನ್ನಪ್ಪೆನ ತೂವೋಡು ಪನ್ಪಿನ ಒಂಜಿ ಬಲವಾಯಿನ ನಿರ್ಧಾರನು ದೆತ್ತದು ಒಂಜಿ ಸಂಸ್ಥೆನ ಉಂಡು ಮಲ್ತೇರು. ಈ ಸಂಸ್ಥೆನ ಉಂಡು ಮಲ್ಪನಾಗ ಎನ ಲೆಕ್ಕನೆ ನನ್ನೊಂದು ಜಾತಿ ಜೀವಲು ಇಂಚಿನ ಕಷ್ಟೋಡು ಉಪ್ಪರ್ಯಾವು ಆ ಜೀವಲೆಗಲ ಯಾನ್ ನಿರಲಾದ ಉಪ್ಪೋಡು ಅಕಲ ಚಾಕಿರಿಲ್ಲ ಯಾ ಮಲ್ಪೋಡು ಪನ್ಪಿನ ಒಂಜಿ ಮನಸ್ತ ಅಂಗನದಿ ಒಂಡೆರು ಕರಿನ ಒರ್ಂಬ ವರ್ಷೋಡ್ದಿಂಚ ಪಶ್ಚಿಮ ರಿಯಾಬ್ ಪನ್ಪುನ ಒಂಜಿ ಸಂಸ್ಥೆನ ಪುಟ್ಟು ಪಾಡ್ದು ಐಟ್ ಅನೇಕ ಜೀವರಾಶಿಲೆಗೆ ಇಂಬೇರು ಆಸರೆ ಆದಿತ್ಯರು. ಅವು ಮಾರ್ಗೋಡು ಬೂರ್ದುಪ್ಪಿನಕಲ ಅದುಪ್ಪು ಅಪ್ಪೆಮ್ಮೆ ಇತ್ತದು ಅಕ್ಲೆಗೆ ಗತಿ ದಾಂತೆ ಉಪ್ಪುನಕಲ ಅದುಪ್ಪು ಅಪ್ಪೆಮ್ಮೆ ಇಜ್ಜಂದೆ ಉಪ್ಪುನಕಲ ಅದುಪ್ಪು ಅತ್ತಂದಾಂಡ ಒವ್ವ ಒಂಜಿ ರೋಗ ರುಜಿನಲೆನು ತನ್ನ ಮೇಯ್ಟ್ ದಿಂಜಾವೊಂದು ಏರ್ಲ ಗತಿಜ್ಜತ ಪನ್ಪುನ ಒಂಜಿ ಆಸರದ ಕಣ್ಣನ ಎದುರು ದುವೊಂದಿತ್ತಿನಕಲ ಅದುಪ್ಪು ಮಾತೆರೆಗಿಲ ಅಪ್ಪೆಲ್ಲೆಗೆ ಮಗೆ ಅದು ಮೆಗ್ಗಿ ಪಲೆಯಾದು ಅಮ್ಮೆರಾದು ಮಿತ್ರೆ ಆದ ಈ ಒಂಜಿ ಸಂಸ್ಥೆನ ನಡಪ ಒಂದು ಪುನಂಚಿನ ಒಂಜಿ ಮಲ್ಲ ಉಡಲ್ದ ಎಲ್ಲೇ ಜೀವ ನಮ್ಮ ಎದುರಿನಿ ಉಂಡು. ನಿಜವಾದ 104 ಜನನ ಇತ್ತೆ ಅರ್ನ ನಿರೇಳ್ಡು ಅರ್ದೀತೇರು ಅಕ್ಲೆಗೆ ಬೋಡಾಪಿನ ಕಾಂಡದ ಉಪಹಾರ ಅದುಪ್ಪು ಮಧ್ಯಾಹ್ನದ ತಿನಸ ಅದುಪ್ಪು ರಾತ್ರದ ತಿನಸ ಅದುಪ್ಪು ಅತನ ಅಕಲ ಆರೋಗ್ಯಗೆ ಬೋಡಾಪಿನ ಅಂಚಿನ ಮರ್ದುಲ ಅದುಪ್ಪು ಅತನ ಎಣ್ಣೆಲ ಅದುಪ್ಪು ಅಕ್ಲೆಗೆ ಹೂ ಬೋಡು ಅವೇನು ಕೊರೊಂದು ಅಕ್ಕಲ ಉಡಲ್ನ ಗೆಂದ ಒಂದು ಅಕ್ಕಲ ಉಡಲ್ದು ಎನ್ನ ಅಪ್ಪೆ ಉಲ್ಲೇರು ಅಕ್ಕಲ ಉಡಲ್ಡು ಎನ್ನ ಅಮ್ಮೇರು ಉಲ್ಲೇರು ಅಕ್ಕಲ ಉಡಲ್ಡು ಎನ್ನ ಮೆಗ್ಗಿ ಉಲ್ಲೆ ಎನ್ನ ಪಲಯ ಉಲ್ಲೆ ಎನ್ನ ಅಕ್ಕೊಲ್ಲಲು ಎನ್ನ ಮೆಗ್ಗಿ ಉಲ್ಲಲು ಪನ್ಪಿನ ಒಂಜಿ ಭಾವನೆನ ದಿವೊಂದು ಬುಲಿಪ ಒಂದು ಪುನಃ ಸಂಸ್ಥೆ ನಿಜವಾದ ನೇಕ್ ನಮ್ಮ ವಾರ್ ಇತ್ತಿಡು ನಮ್ಮ ಸೊಲ್ಮೆನ ಸಂದವಲಿ ಪನ್ಪುನ ಪಾತೆರ ಐಕ್ ನುಡಿ ಕೊರಿಯರೆ
ಆವಂದಿನ ಸ್ಥಿತಿ ನಮ್ಮಡ ಇನಿ ಉಂಡು ಅಂಡಲ ಈ ಒಂಜಿ ಅಪ್ಪೆನ ಸಾನ್ನಿಧ್ಯದ ನಡೆಟ್ ಇನಿ ನಮ್ಮ ನಿಜವಾದ್ಲ ಆ ಅಪ್ಪೆಗೆ ಬೋಡಿತಿನಂಚಿನ ಕಾರ್ಯಕ್ರಮವನ್ನು ನಮ್ಮ ಮಲ್ತದ ಪನ್ಪುನೆಕ್ ರಡ್ಡು ಪಾತೆರಜ್ಜಿ ನೇಕ್ ಪ್ರತ್ಯಕ್ಷವಾದ ಪರೋಕ್ಷವಾದ ಏರು ಕಾರಣ ಕರ್ತೆರ ಗೊತ್ತಿಜ್ಜಿ ಒಂದು ಆ ಅಪ್ಪೆನೇ ನಮ್ಮ ಈ ಕಮಿಟಿಡ್ ಇತ್ತಿನಕ್ಲೆಗೆ ಮನಸ್ಸು ಕೊರಿನದ ಅನ್ನ ದಯಪಂಡ ಒಂದು ಭಾರಿ ಮಲ್ಲ ಕಾರ್ಯಕ್ರಮ ತುಯ್ಯರೆ ಎಲ್ಲೇ ಜಾಗೆ ಅದುಪ್ಪರ್ಯಾರು ಎಲ್ಲೇ ರಂಗ ಪರೇಜ ಅದುಪ್ಪರ್ಯಾರು ಆಂಡ ಈ ಕಡಲೆಪ್ಪನ ಮಡಿಲ್ಡ್ ನಮ್ಮ ಮಲ್ಪುನ ಒಂದೊಂಜಿ ಭಾರಿ ಮಲ್ಲ ಕಾರ್ಯಕ್ರಮ ನಿಜವಾದ್ಲ ಭಾರಿ ಮಲ್ಲ ಕಾರ್ಯಕ್ರಮ ಇಂಚಿತ್ತಿ ಕಾರ್ಯಕ್ರಮ ನನ್ನೊಂದು ಜಾತ ಬ್ರಹ್ಮ ಕಲಶಲ್ಲಡ್ ನಡಪಾಡು ಪುನಃ ಪ್ರತಿಷ್ಠೆ ನಡಪಾಡು ದಯಪಂಡ ನಿಜವಾಯಿನ ಅರ್ಥ ನಮ್ಮ ಇನಿ ಮೂಲ ಕೊಡ್ತಾ ನಿಜವಾಯಿನ ಅರ್ಥ ನಮ್ಮ ಮೂಲ ಕೊಡ್ತಾ ಇಡೆ ಬೈದಿನಕಲು ತೆರಿಯಂದನ ದಾದಾಂಡ್ಲ ತಪ್ಪು ಮಲ್ ತುಪ್ಪರ್ಯಾರು ಅಕ್ಕಲ ಜೀವನೋಡು ಅಂಡ ಖಂಡಿತವಾದ್ಲ ಯಾ ಪನ್ಪೆ ಇನಿರ್ದು ಬೊಕ್ಕ ಅಕುಲು ಆ ತಪ್ಪು ಮಲ್ಪುಜೇರು ದಾಯ ಮಲ್ಪುಜೇರು ಪಂಡ ಒಂದು ಕಾರ್ಯಕ್ರಮ ನಾಯಕ ಸಾಕ್ಷಿ ಆದುಂಡು ಎಲ್ಲೇ ಜೋಕುಲೆಗೆ ಅದುಪ್ಪು ಜವನರೆಗೆ ಅದುಪ್ಪು ಅತ್ತಿನ ಅಕ್ಕ ತಂಗಡಿನಕ್ಲೆಗೆ ಅದುಪ್ಪು ಖಂಡಿತವಾದ್ಲ ಈ ಕಾರ್ಯಕ್ರಮ ತೂನಾಗ ನಮ್ಮ ಓಲು ಸಾದಿ ತತ್ತದ ಪೋತನ ಆ ಸಾದಿನ ತಿದ್ದೋಡು ಪನ್ಪುನ ಒಂಜಿ ಉಡಲ್ದ ಉಲಾಯ್ದ ನುಡಿ ಮುಲ್ಪ ನೆಗತ್ತು ತೋಜೊಂದುಂಡು ಈ ವಿಚಾರಗೂ ಬೋಡದು ಈ ಒಂಜಿ ಕಾರ್ಯಕ್ರಮವನ್ನು ಮಲ್ತದೇರ ದಾನ್ನ ಅತ್ತು ಆ ಅಪ್ಪೆ ಎಂಕ್ಲೆಗೆ ಮನಸ್ಸು ಕೊರ್ನ ದಾನ್ನ ಮುಲ್ಪ ಸೇರ್ದಿನ ವಸಂತೆರೆಗೆ ಅದುಪ್ಪು ಅತ್ತನ ಮುಲ್ಪದ ಕಮಿಟಿ ದಕ್ಲೆಗೆ ಆ ಉಡಲ್ದೊಲೈ ಮನಸ್ಸಿನ ಕೊರಿಯರದಾನ್ನ ನಿಜವಾದ್ಲ ನೇಕಿ ಯಾನು ಪಿರಾತ್ ಬುಡ್ಪಾದ ಪನೋಡು ಬಂದಿಜ್ಜಿ ನಿಖಿಲ ಉಡಲ್ಡಲ ತೆರೆದುಪ್ಪು ಯಾನಿ ಎಂಚೊಪ್ಪೋಡು ಎಂಕಿಲ ಒಂಜಿ ದಿನ ರದ್ದಪ್ಯ ಬರ್ಪುಂಡು ಯಾನು ಎಂಚ ನಡತನೋಡು ಪನ್ಪುನ ನಿಕ್ಲೆಗೆ ತಿರಿದುಪ್ಪು ಯಾನು ಪಿರೋರ ಮಾತ ಹಿರಿಯಕ್ಲೆಗ್ಲ ಅಂಚೆನೆ ಅವಂಜಿ ಪಶ್ಚಿಮ ರಿಹಾಬ್ದ ಸಂಸ್ಥೆದ ಗುರ್ಕಾರಾಗ್ಲ ನಮ್ಮ ಮಾತೇರ್ನಲ ಪರವಾದ ಉಡಲ್ ಒರ್ಮೆ ಸೊಲ್ಮೆನ ಸಂದ ಒಂದುಲ್ಲೆ ಅಂಚೆನೆ ಎಂಕುಲ್ ಮಲ್ತಿನ ಕಾರ್ಯಕ್ರಮ ನಿಜವಾದ ಮಲ್ಲತ್ತು ಒಂದೊಂಜಿ ಎಂಕುಲೊಂಜಿ ಅಲಿಲು ಸೇವೆ ನಿಕ್ಲೆಗೆ ಮಲ್ತದ ಅಲಿಲು ಮಲ್ಪುನಂಚಿನ ಕಾರ್ಯನು ಮಲ್ತದ ನನ್ನ ದುಂಬುಗು ನಿಕ್ಲೆಗೆ ಮಲ್ಲ ಮಟ್ಟದ ಸಹಾಯ ಸಹಕಾರ ತಿಕ್ಕದು ಇರ್ನ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆವಡು ಇರ್ನ ಈ ಸಂಸ್ಥೆಡ್ ನಿರಲ್ಪಡೆನ ಅವೇತ ಜೀವಲು ಸರಿಯಾದ ಪಿರ ಅಕಲ ಊರುಗು ಪೋತಿನಂಚಿನ ವಿಚಾರಲ ರೇಕಡ್ ಪಂಡೆರು ಕೆಲವೇರು ಇದ್ದದಿಲ್ಲ ಇಜ್ಜಂದಿನ ಅಕುಲು ಲೆತ್ತದು ಕೊಂದು ಪೋಯಿನ ಪಂಡ ಮೂಲು ಸರಿಯಾಗಿ ಬೊಕ್ಕ ಲೆತ್ತದು ಕೊಂದಂಚಿನ ವಿಚಾರಲ ಪಂಡೆರು ದಯಪಂಡ ಅಕ್ಲೆಗೆ ಸರಿ ಮಲ್ಪರೆ ತೀರ್ದಿಜಿ ಅಂಡ ಇಮೇರಿ ಅಕ್ಲೆನೆ ಒಂದು ಮನುಷ್ಯನ ರೂಪೋಡು ಮಲ್ತದು ಕೊರ್ನಾಗ ಅಕ್ಲೆಗೆ ಅಕ್ಕುಲು ಬೋಡು ಅಂಚಿನ ಒಂಜಿ ವ್ಯಕ್ತಿ ನಿಜವಾದ ತೂಲೆ ಆರ ಅಂಚ ಮಲ್ತದೇರಿಂದ ಪನ್ಪುನ ಅರ್ನ ಮೋನೇರ್ದಾಲ ತೋಜುಂಡ ಇಜ್ಜಿ ಅರ್ನ ಉಡಳ್ಳೆ ದಿವಂದೇರು ದಯಪಂಡ ಒಂದು ನಿಸ್ವಾರ್ಥ ಸೇವೆ ಅರ್ನ ಖಂಡಿತವಾದ್ಲ ಆರು ಒಂಜಿ ರಡ್ಡು ಮುಕ್ಕಲ ಹೆಂಗೆ ಆವೋಡು ಯಾನು ಬೆನೋಡು ಪನ್ಪುನ ಉದ್ದೇಶೋಡು ಮಲ್ತಿನತ್ತು ಒಂದೊಂಜಿ ಅರ್ನ ಉಡಲ್ದ ಅರ್ನ ಅಪ್ಪೆ ಎಂಚ ಜೆತದುಪ್ಪುನಗ ಆರೊಂಜಿ ಸಂಕಲ್ಪ ಮಲ್ತದೇರ ಆ ಒಂಜಿ ವಿಚಾರ ನೀನಿ ಪತ್ತೊಂದು ಇನಿ ಭಾರಿ ಮಲ್ಲ ಒಂಜಿ ಕಾರ್ಯಕ್ರಮನ ಮಲ್ತದೇರು ಜೀವನೋಡು ನಮ್ಮ ಎಡ್ಡೆ ಮಲ್ತನ ಮಾತ್ರೆ ನಂಗೆ ಪುದಾರು ಖಂಡಿತವಾದ್ಲ ಆಲ್ ಮಲ್ತನ ನಮ್ಮ ಜೀವನೋಡು ನಮ್ಮ ಅವೇನು ಕಲೆಗೊಂಡ ಐಕ್ ನಂಗೆ ಪುದರಿಜ್ಜಿ ಅಣ್ಣ మీరు ಪುದರ್ ಬಯಕದಿ ಈ ಕಾರ್ಯಕ್ರಮ ಮಲ್ತಿಜರು ಇಂಚಿನೊಂಜಿ ಅರ್ನ ಉಡಲ್ಡಿತ್ತಿನ ಅಂಗನ್ ಆರಿನಿ ಮಲ್ತೊಂದುಲ್ಲೇರು ಅರಗೆ ಎಂಕುಲು ಮಾತೆರ್ಲ ತರ ತಗ್ಗಾದ ಸೋಲೈತು ಸೊಲ್ಮೇನ ಸಂದ ಒಂದುಲ್ಲ ನನ್ನ ದುಂಬುಗಳ ಇರ್ನ ಸಂಸ್ಥೆಡ್ ಹಾಸರೆ ಅದು ಬತ್ತಿನಕ್ಲೆಗೆ ಅಕ್ಲೆಗೆ ಜೀವ ಕಲೆನ ಕೊರ್ದು ಅಕ್ಲ ದುಂಬುದ ಜೀವನನು ಎಡ್ಡೆ ರೀತಿ ನಡಪುನಂಚಿನ ಒಂಜಿ ಅವಕಾಶನ ಮಲ್ತುಕೊಂಡು ಅವರನ್ನು ಗೌರವಿಸಿದ್ದು ನೋಡುವಾಗ ನಾವು ಇವತ್ತು ಕಣ್ಣಿಗೆ ಕಾಣದ ದೇವರನ್ನು ಪೂಜಿಸ್ತಾ ಇರುವಂಥ ಜಾಗದಲ್ಲಿ ಕಣ್ಣಿಗೆ ಕಾಣ್ತಾ ಇರುವಂಥ ದೇವರುಗಳನ್ನು ನೀವೆಲ್ಲ ಸೇರಿ ಗೌರವಿಸಿದ್ದೀರಿ. ಇದಕ್ಕೆ ನಾನು ಸೆಲ್ಯೂಟ್ ಹೊಡಿತಾ ಇದ್ದೇನೆ. ಖಂಡಿತ ಇವತ್ತು ಚಿಕ್ಕ ಮಗುವೊಂದು ನಮ್ಮ ಮನೆಯಲ್ಲಿದ್ದರೆ ಆ ಪುಟ್ಟ ಮಗುವಿನ ಬಗ್ಗೆ ತಂದೆ ತಾಯಿ ಎಷ್ಟೆಲ್ಲ ಗಮನ ಕೊಡ್ತಾರೆ ಆಲೋಚನೆ ಮಾಡಿ. ಮಗುವಿಗೆಲ್ಲೋ ಹುಷಾರಿಲ್ಲ ಅಂದರೆ ಅದು ನಡು ರಾತ್ರಿ ಆದರೂ ಸರಿ ಆ ಮಗುವಿನ ಆರೈಕೆ ಮಾಡಲಿಕ್ಕೆ ಎಲ್ಲೋ ವೈದ್ಯರ ಹತ್ರ ಕರ್ಕೊಂಡು ಹೋಗಲಿಕ್ಕೆ ಎಷ್ಟು ರಾತ್ರಿ ಆದರೂ ಸರಿ ಆ ತಂದೆ ತಾಯಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಕಾರಣ ಇಷ್ಟೇ, ಅದು ನಮ್ಮ ಮಗು, ಏನೋ ತೊಂದರೆ ಆಗಬಾರ್ದು, ಆಗ ಮಗು ಚೆನ್ನಾಗಿರಬೇಕು, ಬೆಳಿಬೇಕು, ಭವಿಷ್ಯ ಚೆನ್ನಾಗಿರಬೇಕು, ಇದೆಲ್ಲ ಕನಸು ಕಾಣ್ತಾ ಇದ್ದ ತಂದೆ ತಾಯಿ ಏನು ಆಲೋಚನೆ ಮಾಡ್ತಾರೆ ಅಂದರೆ ನನ್ನ ಮಗು ಬೆಳೀತದೆ, ದೊಡ್ಡದಾಗತ್ತೆ, ದೊಡ್ಡ ಹೆಸರು ಮಾಡ್ತದೆ ಎನ್ನುವಂಥದ್ದು ಕನಸು ಕಾಣ್ತಾ ಇರ್ಬೋದು. ಅದೇ ತಾಯಿ ಕೂಡ ಹಾಗೇ ನೋಡಿ
ಆ ಮಗುವಿಗೆ ಜೋಗುಳ ಹಾಡ್ತಾ ಇರುವಾಗ ಆ ತಾಯಿ ಕನಸು ಕಾಣ್ತಾ ಇರುವಂಥದ್ದು ಈ ಮಗು ಯಾವ ರೀತಿ ಬೆಳಿಬೋದು, ತುಂಬ ಎತ್ತರಕ್ಕೆ ಬೆಳೀತದೆ, ಒಳ್ಳೆ ಹೆಸರು ಮಾಡ್ತದೆ, ನಮ್ಮನ್ನೆಲ್ಲ ತುಂಬ ಪ್ರೀತಿಯಲ್ಲಿ ನೋಡ್ತದೆ ಎನ್ನುವಂಥದ್ದು ಆ ಕನಸು ಕಾಣ್ತಾ ಇರುವಂಥ ತಾಯಿ ಎಲ್ಲೋ ಮಕ್ಕಳು ಬೆಳೀತಾ ಬಂದ ಹಾಗೆ ತಂದೆ ತಾಯಿಗೆ ವಯಸ್ಸಾಗ್ತಾ ಬರುವಾಗ ಬಹುಶಃ ಮನೆಯಲ್ಲಿದ್ದಂಥ ಆ ಮುದಿಪ್ರಾಯದ ವ್ಯಕ್ತಿಗಳು ಬಹುಶಃ ಏನೇ ಸಲಹೆಗಳು ಕೊಟ್ಟಾಗ ಕೂಡ ನಮಗೆ ಕೆಲವೊಮ್ಮೆ ಬೋರ್ಬರ್ ಅನ್ನಿಸ್ಬೋದು. ಎಲ್ಲ ಮುಗಿದು ಹೋಗಿದೆ, ಇನ್ನೇನು ಕೆಲಸ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹಾಗಿರುವಾಗ ಏನೋ ಅವರು ಸಲಹೆ ಕೊಡುವಂಥದ್ದು ಕೂಡ ಅಗತ್ಯ ಇಲ್ಲ, ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇರಿ ಅನ್ನುವಂಥದ್ದು ಹೇಳುವಂಥದ್ದು ಕೂಡ ಇದೆ. ಆದರೆ ಇವತ್ತು ನಾವು ನೋಡ್ತೇವೆ ಕೆಲವು ಮನೆಗಳಲ್ಲಿ ತಿರಸ್ಕಾರ ಭಾವನೆಯಿಂದ ನೋಡಿದ್ದಿದೆ, ಇನ್ನು ಕೆಲವರು ತುಂಬ ಗೌರವದಿಂದ ನೋಡುವಂಥದ್ದು ಕೂಡ ಇದೆ. ಈಗ ನಾವು ನೋಡ್ತೇವೆ ನಮ್ಮ ಆಶ್ರಮದಲ್ಲಿ ಪ್ರೀತಿ ಇಟ್ಕೊಂಡು ಮತ್ತೆ ಅವರ ಜನ ಇದ್ದಾರೆ ಅಂತ ನೋಡಲಿಕ್ಕೆ ಬರುವವರು ಕೂಡ ತುಂಬ ಜನ ಇದ್ದಾರೆ. ಆದರೆ ನಿರ್ಲಕ್ಷ್ಯ ಭಾವನೆಯಿಂದ ನೋಡುವವರು ಕೆಲವರು ಏನು ಮಾಡ್ತಾರೆ ಅಂದರೆ, ಒಬ್ಬರು ತನ್ನ ತಾಯಿಯನ್ನು ಮನೆ ಹತ್ತಿರದ ಹೆಂಗಸು ಅಂತ ಕರ್ಕೊಂಡು ಬಂದದ್ದಿದೆ. ಅಡ್ಮಿಟ್ ಮಾಡಬೇಕಾದ್ರೆ ಅಲ್ಲಿ ನಾನು ಮಾತಾಡ್ತಾ ಇರುವಾಗ ಅವರು ಹೇಳಿದ್ದಿಷ್ಟೇ, ಇವರಿಗೆ ಯಾರಿಲ್ಲ, ನಮ್ಮ ಮನೆ ಹತ್ತಿರದ ಹೆಂಗಸು ಬಿಡಲಿಕ್ಕೆ ಆಗೋದಿಲ್ಲಲ್ಲ, ಏನಾದರೂ ಒಂದು ಸಹಾಯ ಮಾಡಿ ಅಂತ ಹೇಳಿ ಮಿನಿಸ್ಟ್ರಿಂದ ಫೋನ್ ಬೇರೆ ಮಾಡಿಸಿದ್ದಾರೆ. ಅದೇ ತಾಯಿ ಹತ್ರ ಇವರನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿದೆ. ತಾಯಿ ಹತ್ರ ಸಪ್ರೇಟಾಗಿ ನಾನು ಮಾತಾಡಿದೆ. ತಾಯಿ ಗೊಳವಾನೆ ಅಂತ ಅಳೋದಕ್ಕೆ ಶುರು ಮಾಡಿದರು. ಯಾಕೆಂದರೆ ಅದು ಬೇರೆ ಯಾರಲ್ಲ, ಮನೆ ಹತ್ತಿರದ ಹೆಂಗಸಲ್ಲ, ಈತನ ತಾಯಿ. ಆಲೋಚನೆ ಮಾಡಿ, ಗೇಟ್ ಹತ್ರ ಬಿಟ್ಟು ಹೋಗುವ ಜನ ಇದ್ದಾರೆ. ಹಾಗಿರುವಾಗ ನಾವು ಎಲ್ಲಿಂದ ಎಲ್ಲಿ ತಲುಪಿದ್ದೇವೆ ಅಂತ ಆಲೋಚನೆ ಮಾಡಿ. ಇವತ್ತು ಮುದಿ ಜೀವ ನಾವು ವೇದಿಕೆಯಲ್ಲಿ ನಾವು ನೋಡ್ತೀವಿ. ಇವತ್ತು ನೀವು ಬಹುಶಃ ಈ ರೀತಿಯಾಗಿ ಸನ್ಮಾನ ಮಾಡಿ ಗೌರವಿಸಿದಾಗ ಅವರ ಹೃದಯಕ್ಕಾದಂಥ ಖುಷಿ ಏನಿರ್ಬೋದು ಅಂದರೆ, ನಮ್ಮ ಜೊತೆ ಇಷ್ಟೆಲ್ಲ ಜನ ಇದ್ದಾರೆ, ನಮ್ಮನ್ನು ಗೌರವಿಸುವವರು ಪ್ರೀತಿಸುವವರು ಇದ್ದಾರೆ ಎನ್ನುವಂಥದ್ದು ಆ ಭರವಸೆ ಅವರಲ್ಲಿ ಮೂಡಿದೆ. ಯಾವಾಗಲೂ ಹಾಗೇನೇ ಇರಲಿ. ನಾವು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಹಿರಿಯರನ್ನು ಪ್ರೀತಿಸೋಣ, ಅವರೇ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. 9 ತಿಂಗಳ